ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕಾರ್ತಿಸ್ ಬ್ಲಾಗ್ಸ್. ಹೇಗಿದ್ರೆ ಎಲ್ಲರೂ? ನಾನು ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಗಾಡಿ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಿಚನಲ್ಲಿದ್ರೆ ಇದೊಂದು ಸೌಂಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಸೊ ಸಂಡೇ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನನಗೆ ಸಂಡೇ, ಬಟ್ ನೀವು ವಿಡಿಯೋ ನೋಡುವಾಗ ಸಂಡೇ ಆಗಿರುತ್ತಾ ಮಂಡೇ ಆಗಿರುತ್ತಾ ಅಂತ ಗೊತ್ತಿಲ್ಲ. ಓಕೆ, ಕನ್ನಡದಲ್ಲೇ ಮಾಡ್ತಾ ಇದ್ದೀರಾ ಮತ್ತೆ? ಎಸ್, ಕನ್ನಡದಲ್ಲೇ ಮಾಡ್ತಾ ಇದ್ದೀನಿ. ಹಾಗಾದರೆ ಡಿಸೈಡ್ ಮಾಡಿದ್ರೆ ಇಲ್ಲ, ಡಿಸೈಡ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ. ಯಾಕಂದರೆ ಎರಡು ಇಲ್ಲಿ ತುಳು ಕನ್ನಡ, ಎರಡು ಇಲ್ಲಿ ಅಂತಲೂ ಅನಿಸುತ್ತೆ. ಯಾಕಂದರೆ ಇನ್ನೂ ಸ್ವಲ್ಪ ಕಮೆಂಟ್ಸ್ ಬರೋದು ಬಾಕಿ ಇದೆ. ಸುಮ್ಮನೆ ವೀಡಿಯೋಸ್ ನೋಡಿದ್ರಿ, ಎಷ್ಟು ಜನ ನೋಡಿದ್ರಿ, ಅದರಲ್ಲಿ ಎಷ್ಟು ಕಮೆಂಟ್ಸ್ ಬಂತು ಹೇಳಿ. ನನಗೆ ಸ್ವಲ್ಪನೇ ಕಮೆಂಟ್ಸ್ ಬಂದಿರೋದು ಉಪ್ಪಿಟ್ಟು, ಉಪ್ಪಿನಕಾಯಿ ಥರ. ಸೊ ನಿನ್ನೆ ಆ್ಯಕ್ಚುಲಿ ಇದು ಇವತ್ತಿದ್ದು ಪ್ರೆಸೆಂಟ್ ಡೇ ಹೇಳ್ಬಿಡ್ತೀನಿ. ಪ್ರೆಸೆಂಟ್ ಡೇ ಸಂಡೇ ಮತ್ತು ಬೆಳಿಗ್ಗೆ ಆಗಿದೆ. ಸಮಯ ಒಂದು 9:20 ಏನೋ ಅಂದಾಜಾಗಿರ್ಬೋದು. ಕಿಚನಲ್ಲಂತೂ ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿದೆ. ಇನ್ನೇನಿದ್ರು ಈ ಕಿಚನಿಂದ ಹೊರಗಡೆದು ಕೆಲಸಗಳೆಲ್ಲ ಬಾಕಿ ಇದೆ, ಅದನ್ನೆಲ್ಲ ಮಾಡಬೇಕು ನಾನು ಇವಾಗ. ನಿನ್ನೆ ಸಂಜೆನೇ ನಾನು ಅಂದ್ಕೊಂಡೆ ಒಂದು ವಿಡಿಯೋ ಮಾಡೋಣ ಅಂತ ಫೀಲ್ ಆಯ್ತಾ. ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ಕರೆಕ್ಟಾಗೆಲ್ಲ ಡಿಸೈಡ್ ಆಗಿತ್ತು. ಅಂದರೆ ತನಿಷ್ನ ಸ್ನಾನ ಮಾಡಿಸಿ ಸಂಜೆ ಅವನ ಮಾಡಿಸಿ ಅವನು ಡ್ರೆಸ್ ಮಾಡಿದ ತಕ್ಷಣ ಏನೋ ಒಂದು ಸ್ಟ್ರೈಕ್ ಆಯಿತು ತಲೆಗೆ, ಜೋಕ್ ಒಂದು ಹೋಯಿತು. ಸೊ ಹಾಗಾಗಿ ಇಮಿಡಿಯೇಟ್ಲಿ ನನಗೆ ಬ್ಯಾಡ್ ಆಗಿಬಿಟ್ಟಿದೆ. ಅಂದರೆ ಏನಾದರೂ ಜೋಕ್ ತಲೆಗೆ ಹೋದರೆ ಅದನ್ನು ನಾನು ಇಮಿಡಿಯೇಟ್ಲಿ ಬರೆದಿರೋದಿಲ್ಲ. ಅದನ್ನು ಓಕೆ ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ಆಚೆ ನಾಳಿದ್ದು ಮಾಡೋಣ ಅಂದ್ಕೊಂಡು ದಿನಾನು ಪುಷ್ ಮಾಡಿ ಏನಾಗುತ್ತದೆ ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟಿರ್ತೀನಿ. ಆ ಜೋಕೆ ನೆನಪಾಗಲ್ಲ. ಸೊ ಅದಕ್ಕೆ ನಿನ್ನೆ ಒಂದು ಜೋಕ್ ತಲೆಗೆ ಹೊಕ್ಕಿದ ತಕ್ಷಣ ಏನು ಮಾಡಿದೆ ಅಂದರೆ ಬುಕ್ ತಗೊಂಡು, ಪೆನ್ನು ಸಿಗಲಿಲ್ಲ ಅರ್ಜೆಂಟಿಗೆ, ಪೆನ್ಸಿಲಲ್ಲಿ ಸ್ಕ್ರಿಪ್ಟ್ ಎಲ್ಲ ಬರೆದು ರೆಡಿಯಾಗಿಟ್ಟಿದೆ. ಆಮೇಲೆ ನಾನು ಸ್ನಾನಕ್ಕೆ ಹೋದೆ. ನಾನು ಏನು ಅಂದ್ಕೊಂಡೆ, ಸ್ನಾನ ಮಾಡ್ಕೊಂಡು ಬಂದಮೇಲೆ ಇದೊಂದು ಮಾಡಿಬಿಡೋಣ, ನಾಳೆಗೆ ವಿಡಿಯೋ ಚೆನ್ನಾಗಿರುತ್ತೆ, ಇದು ಜೋಕ್ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತಾ. ಸೊ ಹಾಗಾಗಿ ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡಿ, ಅಂದರೆ ಸ್ನಾನ ಮಾಡಿದ ಅವಾಗಲೇ ಮಾಡಬೇಕಾಗಿತ್ತು. ನಾನು ಮಿಸ್ಟೇಕ್ ಮಾಡಿದೆ, ಸ್ನಾನಕ್ಕೆ ಹೋಗ್ಬಾರ್ದಾಗಿತ್ತು ಏನೋ. ಯಾಕಂದರೆ ಸ್ನಾನ ಮಾಡಿದ್ರೆ ಫ್ರೆಶ್ ಲುಕ್ ಇರುತ್ತೆ ಅಂತ ಅಂದ್ಕೊಂಡು ಹೋಗಿ ಸ್ನಾನಕ್ಕೆ ಹೋಗೋ ತನಕ ಸರಿಯಾಗಿದೆ. ಸ್ನಾನದಿಂದ ಬಂದ ತಕ್ಷಣ ಏನಾಯ್ತು ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಆಮೇಲೆ ಒಂಥರ ಸುಸ್ತು, ಒಂಥರ ಏನೋ ಅಷ್ಟೊಂದು ಮೂಡ್ ಸರಿ ಇರಲಿಲ್ಲ. ಆಮೇಲೆ ಕಾಲೆಲ್ಲ ಯಾಕೋ ಸಿಕ್ಕಾಪಟ್ಟೆ ನೋಡ್ತಾ ಇತ್ತು. ಸೊ ನಾನು ಅಂದ್ಕೊಂಡೆ ಇವತ್ತು ವಿಡಿಯೋ ಮಾಡೋದು ಬೇಡ, ಯಾಕಂದರೆ ಆ ವಿಡಿಯೋ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರಬೇಕು ಮತ್ತು ಆ್ಯಕ್ಟಿಂಗ್ ಫೀಲಿಂಗ್ ಎಲ್ಲ ನೀಟಾಗಿ ಬರಬೇಕಲ್ಲ. ಸೊ ಹಾಗಾಗಿ ಆ ಥರ ಅಂದ್ಕೊಂಡು ಅದನ್ನು ಕೂಡ ಮಾಡಲಿಲ್ಲ ನಾನು. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಅನ್ನಿಸ್ತು. ವಿಡಿಯೋ ಮಾಡೋಕ್ಕೆ ಎನರ್ಜಿ ಇರಲಿಲ್ಲ. ಬಟ್ ಸ್ಕ್ರಿಪ್ಟ್ ಅಂತೂ ರೆಡಿ ಇದೆ. ಮೇ ಬಿ ನೋಡೋಣ ಇವತ್ತು ನಾಳೆನೋ ನಾಡಿದ್ದು ಯಾವತ್ತಾದ್ರೂ ಡೆಫಿನೆಟ್ಲಿ ಮೇ ಬಿ ನೆಕ್ಸ್ಟ್ ವಿಡಿಯೋ ಅದೇ ಇರ್ಬೋದು. ನಾನು ಸಿಕ್ಕಾಪಟ್ಟೆ ಲೇಜಿ ಆಯಿತಾ. ಸೊ ಹಾಗಾಗಿ ನಿನ್ನೆ ವ್ಲಾಗ್ ಅಥವಾ ವಿಡಿಯೋ ಏನು ಸ್ಟಾರ್ಟ್ ಮಾಡಲಿಲ್ಲ. ಸ್ಟಾರ್ಟ್ ಮಾಡಬೇಕು ಅಂತ ಮೈಂಡ್ ಹೇಳಿದ್ರು, ಬಾಡಿ ವಾಸ್ ನಾಟ್ ಅಲೋವಿಂಗ್ ಮೀ. ಏನು ಹುಷಾರಿಲ್ವಾ ಅಂತ ಕೇಳಿದ್ರು. ಇಲ್ಲ, ಹುಷಾರಾಗಿದ್ದೀನಿ. ಸಮ್ಟೈಮ್ಸ್ ಎನರ್ಜಿ ಡ್ರಾಪ್ ಡೌನ್ ಆಗುತ್ತೆ ಸಂಜೆ ಮೇಲೆ. ಆಮೇಲೆ ಸಂಜೆ ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಎಲ್ಲಿಗೆ ಅಂದರೆ ಐ ಜಸ್ಟ್ ವೆಂಟ್ ಟು ಮೀಟ್ ದ ಡರ್ಮಟಾಲಜಿಸ್ಟ್. ಯಾಕೆಂದರೆ ತುಂಬ ದಿನ ಆಯಿತು ಅವ್ರನ್ನ ಮೀಟ್ ಮಾಡಿದೆ. ನನ್ನ ಸ್ಕಿನ್ ಕಂಡೀಷನ್ ಈಗ ಹೇಗಿದೆ ಅಂತ ತೋರಿಸೋದಕ್ಕೆ ಕೂಡ ಆಗಿರಲಿಲ್ಲ. ಸೊ ಹಾಗಾಗಿ ನಿನ್ನೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಬಂದೆ. ಸೊ ಶಿ ಹ್ಯಾಸ್ ಚೇಂಜ್ ದ ಕ್ರೀಮ್. ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಐ ಮೀನ್ ಮೊದಲಿಂದ ನನ್ನ ಹೊಸಬ್ರಾಗಿದ್ರೆ ಗೊತ್ತಿರಲ್ಲ ಏನಾಗಿದೆ ಅಂತ. ಬಟ್ ಆಲ್ಮೋಸ್ಟ್ ನಾನು ಹೇಳಿದ್ದೀನಿ, ನನ್ನ ಹಳೆ ತುಳು ಬ್ಲಾಗ್ಸಲ್ಲೆಲ್ಲ ಹೇಳಿದ್ದೀನಿ ಏನಾಗಿದೆ ಅಂತ. ಓಕೆನಾ? ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಆಗಲೇ ಶುರು ಆಗ್ಬಿಟ್ಟಿದೆ, ಮತ್ತೆ ಶುರು ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇನ್ ಕೇಸ್ ನೀವೇನು ಸಬ್ಸ್ಕ್ರೈಬ್ ಮಾಡಿರೋದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸ್ವೀಟ್ ಆಗಿರೋ ಕಮೆಂಟ್ಸ್ನ ಹಾಕ್ತಾ ಇರಿ. ಟೈಮ್ ಆಗಿದೆ 9:30, ಬಟ್ ನನ್ನ ಮಗ ಮಾತ್ರ ಇನ್ನೂ ಎದ್ದಿಲ್ಲ. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. A few moments later. ಓಕೆ, ನಾನು ಇವಾಗ ರೂಮಿಗೆ ಬಂದು ಕುತ್ಕೊಂಡಿದ್ದೀನಿ. ರೂಮಿಗೆ ಬಂದು ನಾನು ಯೂಶಲಿ ಮಾತಾಡೋವಂಥ ಪ್ಲೇಸ್ ಯಾವ್ದು ಗೊತ್ತಾ? ಅಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ಅಂದರೆ ಬೆಡ್ ಮೇಲೆ ಕೂತ್ಕೊಂಡು ಟ್ರೈಪಾಡ್ ಎಲ್ಲ ನೀಟಾಗಿ ಫಿಕ್ಸ್ ಮಾಡಿ ಕುತ್ಕೊಂಡು ಮಾತಾಡ್ತೀನಿ. ಬಟ್ ಇವತ್ತು ಈ ಜಾಗದಲ್ಲಿ ಕೂತಿದ್ದೀನಿ, ಯಾಕಂದರೆ ನಿಮಗೆ ಒಂದು ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೀಟಾಗಿ ಇರಲಿ ಅಂತ. ಅಲ್ಲಂತೂ ಸಿಕ್ಕಾಪಟ್ಟೆ ಮೆಸ್ಸೆ ಆಗಿದೆ. ಮತ್ತು ಏನಂದರೆ ಯಾವಾಗಲೂ ನಾ ಗಜಿಬಿಜಿ ಮಧ್ಯೆ ನಾನು ಕೆಲವೊಂದ್ಸಲ ಮಾಡ್ತೀನಿ. ಅದರಲ್ಲಿ ಏನಿದೆ, ಬೆಳಿಗ್ಗೆ ಹೊತ್ತು ಹಾಗೆ ಇರುತ್ತೆ ಎಲ್ಲರ ಮನೆ ಅಂತ ಅಂದ್ಕೊಂಡು ಮಾಡ್ತೀನಿ. ಬಟ್ ಇವತ್ತು ಯಾಕೋ ಮನ್ಸಾಗ್ತಿಲ್ಲ. ಯಾಕಂದರೆ ಬ್ಯೂಟಿಫುಲ್ ಆಗಿರೋ ಸ್ಯಾರಿನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆವಾಗ ಗಜಿಬಿಜಿ ಇರೋ ಬ್ಯಾಕ್ ಗ್ರೌಂಡಲ್ಲಿ ಆ ಸ್ಯಾರಿನ ತೋರಿಸಿದ್ರೆ ನಿಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಇಲ್ಲಿ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ. ಜಸ್ಟ್ ಮೈ ಇಮ್ಯಾಜಿನೇಷನ್. ಓಕೆ, ಇವತ್ತು ಯಾಕೆ ನಾನು ಬ್ಯೂಟಿಫುಲ್ ಆಗಿರೋ ಸ್ಯಾರಿ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ನಾನು ಮೆಹಂದಿ ಔಟ್ಫಿಟ್ ತೋರಿಸಿದ್ದೀನಿ. ಅದು ಎಲ್ಲಿ ತೊಗೊಂಡಿದ್ದು, ಅದಕ್ಕೆ ಎಷ್ಟು ಕೊಟ್ಟೆ, ಅದನ್ನೆಲ್ಲ ಒಂದು ವಿಡಿಯೋ ಮಾಡಿ ನೀಟಾಗಿ ತೋರಿಸ್ಬಿಟ್ಟಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಆ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ. ಆ್ಯಂಡ್ ಆ ಔಟ್ಫಿಟ್ನ ಕೂಡ ನೋಡಿ ನೀಟಾಗಿ ತೋರಿಸಿದ್ದೀನಿ. ಆಯಿತಾ? ನಾನು ಎಷ್ಟು ಕೊಟ್ಟಿದ್ದೀನಿ ಅಂತಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇವತ್ತು ನಾನು ವೆಡ್ಡಿಂಗಿಗೆ ಹಾಕಿದಂತಹ ಸ್ಯಾರಿನ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಎಲ್ಲಿ ತೊಗೊಂಡಿದ್ದು, ಲಾಸ್ಟ್ ಮೆಹಂದಿ ಔಟ್ಫಿಟಲ್ಲಿ ನನಗೆ ಯಾವ ಶಾಪಿಗೆ ಹೋಗಿ
ಹೋಗಿ ತೊಗೊಂಡೆ ಅಂತ ನಾನು ಅಷ್ಟು ಕ್ಲಿಯರ್ ಆಗಿ ಹೇಳಿಲ್ಲ, ಯಾಕಂದರೆ ನನ್ನ ನೆನಪೇ ಇಲ್ಲ. ನಾವು ಕಂಟಿನ್ಯೂಸ್ ಆಗಿ ಬೇರೆ ಬೇರೆ ಶಾಪ್ಸ್ಗೆ ಹೋಗ್ತೀವಲ್ಲ, ಆ ಶಾಪ್ ಇಲ್ಲ ಅಂದರೆ ಈ ಶಾಪ್ ಇಲ್ಲ ಅಂದರೆ ಮತ್ತೊಂದು ಶಾಪ್ ಹೋಗಿರ್ತೀವಿ. ಸೊ ಅದ್ರ ಕವರ್ ಕೂಡ ಮಿಸ್ ಆಗಿದೆ, ಇಲ್ಲಾಂದರೆ ಅಟ್ಲೀಸ್ಟ್ ಕವರ್ ಆದರೂ ಇದ್ರೆ ಆ ಕವರ್ನ ನೋಡ್ಬಿಟ್ಟು ನಿಮಗೆ ಅಡ್ರೆಸ್ ಅಥವಾ ಶಾಪ್ ಹೆಸರು ಹೇಳ್ಬೋದಾಗಿತ್ತು, ಬಟ್ ಅದು ಕೂಡ ಇಲ್ಲ. ಬಟ್ ಈ ಸ್ಯಾರಿ ಎಲ್ಲಿ ತೊಗೊಂಡಿರೋದು ಅಂತ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಯಾಕಂದರೆ ಈ ಶಾಪ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಹಾಗಾಗಿ ಇವತ್ತಿನ ವೆಡ್ಡಿಂಗ್ ದಿನಕ್ಕೆ ಹಾಕಿರೋಂಥ ಸ್ಯಾರಿನ ನಾನು ನಿಮಗೆ ತೋರಿಸ್ಲಾ? ವೇಟ್ ಮಾಡ್ತಾ ಇದ್ದೀರಾ ಇನ್ನು? ಓಕೆ, ನಾನು ವೆಡ್ಡಿಂಗಿಗೆ ಹಾಕಿರೋಂಥ ಸ್ಯಾರಿ ಇದು. ಬ್ಯೂಟಿಫುಲ್ ಆಗಿರೋಂಥ ಬಾರ್ಡರ್, ನಿಮಗೆ ಕ್ಯಾಮ್ರಾದಲ್ಲಿ ಬೇರೆನೇ ಕಲರ್ ಕಾಣಿಸ್ತಾ ಇದೆ, ಒಂಥರ ಐನ್ ಹಾಕಿ ಇಟ್ಟಿದ್ದು, ಬಟ್ ಸ್ಟಿಲ್ ಒಂದು ಸ್ವಲ್ಪ ಗಜಿಬಿಜಿ ಆಗಿಬಿಟ್ಟಿದೆ. ನಾನು ನಿಮಗೆ ವಿಡಿಯೋ ಮಾಡಿ ಕೂಡ ಸೈಡಲ್ಲಿ ಏನಾದರೂ ಹಾಕ್ತಾ ಇರ್ತೀನಿ ನೋಡಿ. ಸೊ ಬ್ಲೂ ಕಲರ್ ಬಾರ್ಡರ್ ಆ್ಯಂಡ್ ಒಂಥರ ಲೈಟ್ ಆರೆಂಜ್ ಅಂತ ಹೇಳ್ಬೋದು, ಅದರಲ್ಲಿ ಆ್ಯಕ್ಚುಲಿ ಪೀಚ್ ಕಲರ್ ಕಾಣಿಸ್ತಿದೆ, ಲೈಟ್ ಆರೆಂಜ್ ಕಲರ್ ಇರೋವಂಥ ಸ್ಯಾರಿ ಆಯಿತಾ. ಸೊ ದಿಸ್ ಇಸ್ ಮೈ ಸ್ಯಾರಿ ಆ್ಯಂಡ್ ಅದರ ಪಲ್ಲು ಕೂಡ ಇದೇ ಥರ ಇದೆ. ಓಕೆ, ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಆ್ಯಂಡ್ ಅದ್ರ ಬ್ಲೌಸ್ ಕೂಡ ತೋರಿಸ್ತೀನಿ. ಅದ್ರ ಬ್ಲೌಸಲ್ಲಿ ಈ ಥರ ಎಲ್ಲ ಲೈನ್ಸ್ ಇದೆ. ಐ ಶೋ ಯು. ಸಿ ದಿಸ್ ಇಸ್ ದ ಬ್ಲೌಸ್. ನಾನು ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀನಿ ನಿಮಗೆ ನೀಟಾಗಿ. ಈ ಥರ ವರ್ಕ್ ಮಾಡಿಸಿದ್ದೀನಿ ಆ್ಯಂಡ್ ಟೈಯಿಂಗ್ ಎಲ್ಲ ಗ್ರ್ಯಾಂಡ್ ಇಲ್ಲ, ಜಸ್ಟ್ ಈ ಥರ ಇದೆ. ಓಕೆ, ನಾನು ನಿಮಗೆ ವಿಡಿಯೋ ಸೈಡಲ್ಲಿ ಹಾಕ್ತಾ ಇರ್ತೀನಿ. ಸೊ ದಿಸ್ ವಾಸ್ ಮೈ ಬ್ಲೌಸ್ ಆ್ಯಂಡ್ ದಿಸ್ ವಾಸ್ ದ ಸ್ಯಾರಿ. ನಾನು ಇದೇ ಸ್ಯಾರಿನ ವೆಡ್ಡಿಂಗಿಗೆ ಹಾಕಿರೋ ಅಂಥದ್ದು. ಸೊ ಇದನ್ನ ನಿಮ್ಗೊಂದು ತೋರಿಸ್ಬೇಕಾಗಿತ್ತು. ಆ್ಯಂಡ್ ಈ ಸ್ಯಾರಿ ಎಲ್ಲಿ ತೊಗೊಂಡಿರೋದು ಅಂದರೆ ಅಫ್ಕೋರ್ಸ್ ಮಂಗಳೂರು, ನಮ್ಮ ಕುಡ್ಲದಲ್ಲಿ ತೊಗೊಂಡಿರೋದು ಅಂದರೆ ಸಂಜೀವ್ ಶೆಟ್ಟಿ ಇದೆಯಲ್ಲ, ನಿಮ್ಮೆಲ್ರಿಗೂ ಗೊತ್ತು ಸಂಜೀವ್ ಶೆಟ್ಟಿ ಎಲ್ಲಿದೆ ಅಂತ. ಸೊ ಅಲ್ಲಿ ತಗೊಂಡಿರೋವಂಥ ಸ್ಯಾರಿ. ನಾನು ಶಾಪಿಂಗ್ ಮಾಡುವಾಗ ಆ್ಯಕ್ಚುಲಿ ಸ್ಯಾರಿಗಳನ್ನೆಲ್ಲ ತೋರಿಸ್ದೆ ಅಲ್ಲ, ಆ ವಿಡಿಯೋದಲ್ಲಿ ಚೆಕ್ ಮಾಡಿ ಈ ಸ್ಯಾರಿನ ನಾನು ತೋರಿಸಿದ್ದೀನಿ. ಆ್ಯಕ್ಚುಲಿ ನಿಮಗೆ ಆ ವಿಡಿಯೋದಲ್ಲೇ ನಾನು ಈ ಸ್ಯಾರಿನ ತೋರಿಸಿದ್ದೀನಿ, ಬಟ್ ನೀವು ಯಾರು ಗೆಸ್ ಮಾಡಲಿಲ್ಲ. ಹೇಗೆ ಗೆಸ್ ಮಾಡೋದು? ನಾನು ಹೇಳಿದ್ರೆ ಮಾತ್ರ ಅಲ್ವಾ ಗೆಸ್ ಮಾಡೋದು. ಸೊ ಈ ಸ್ಯಾರಿ ನಾನು ಆಲ್ರೆಡಿ ಆ ಶಾಪಲ್ಲೇ ತೋರಿಸ್ಬಿಟ್ಟಿದ್ದೆ, ಆ ವಿಡಿಯೋನ ಹೋಗಿ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಶಾಪಿಂಗ್ ಬ್ಲಾಗ್ದಲ್ಲಿ. ಸೊ ಈ ಸ್ಯಾರಿನೇ ತಗೊಂಡಿದ್ದು. ಈ ಸ್ಯಾರಿ ವಿಡಿಯೋ ಶಾಪಿಂಗ್ ಬ್ಲಾಗಲ್ಲಿ ಹಾಕ್ಬಿಟ್ಟಿದ್ದೀನಿ, ನೀವು ಯಾರು ಗೆಸ್ ಮಾಡಲಿಲ್ಲ. ಓಕೆ, ಸೊ ಹೇಗಿದೆ ಈ ಸ್ಯಾರಿ ಆ್ಯಂಡ್ ಇದ್ರ ಪ್ರೈಸು ಐ ಟೆಲ್ ಯು. 9,000ಗೆ ಒಂದು ಸ್ವಲ್ಪ ಕಡಿಮೆ, 150ನೋ ಏನೋ ಕಮ್ಮಿ ಅಷ್ಟೇ, ಆಲ್ಮೋಸ್ಟ್ 9,000 ಆಗ್ಬಿಟ್ಟಿದೆ. ಸೊ ಒಂದು ಸ್ವಲ್ಪ ಕಡಿಮೆ ಅಷ್ಟೇ. ಸೊ ಅಷ್ಟು ಕೊಟ್ಟಿದ್ದೀನಿ ಈ ಸ್ಯಾರಿಗೆ. ಆ್ಯಂಡ್ ಬ್ಯೂಟಿಫುಲ್ ಆಗಿರೋವಂಥ ಸ್ಯಾರಿ, ನೀಟಾಗಿ ಇದನ್ನ ನಿಲ್ಲಿಸ್ಬೋದು. ಸೊ ತುಂಬಾ ಡಿಫ್ರೆಂಟ್ ಆಗಿರೋ ಲುಕ್ ಕೊಟ್ಟಿದೆ ನನಗೆ ಅವತ್ತು ವೆಡ್ಡಿಂಗ್ ದಿನ. ಯಾಕಂದರೆ ಯೂಶಲಿ ಡಾರ್ಕ್ ಕಲರ್ಸ್ ತೊಗೋತೀನಿ ಪ್ರತಿ ಮದುವೆಗೆ, ಗ್ರೀನ್, ರೆಡ್, ಡಾರ್ಕ್ ಪಿಂಕ್, ಬರೀ ಡಾರ್ಕ್ ಕಲರ್ಸ್ ಇರ್ತಾ ಇತ್ತು. ಬಟ್ ಈ ಸಲ ಐ ಫೆಲ್ ಲೈಕ್ ಒಂದು ಸ್ವಲ್ಪ ಲೈಟ್ ಆಗಿರಬೇಕು ಅಂತ. ಬಟ್ ಆ್ಯಕ್ಚುಲಿ ನಾನು ಪಿಸ್ತಾ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಸ್ಯಾರಿ ತೊಗೊಂಡಿದ್ದೆ. ಬಟ್ ಕೆಳಗಡೆ ಹೋಗ್ತಾ ಸ್ಟೆಪ್ಸಿಂದ ಇಳಿತಾ ಇನ್ನೇನು ಬಿಲ್ ಕಟ್ಟಬೇಕು ಅನ್ನೋಷ್ಟರಲ್ಲಿ ನನ್ಗೆ ಫೀಲ್ ಆಯಿತು, ಬೇಡ ಪಿಸ್ತಾ ಗ್ರೀನ್ ನಂಗೇನೋ ಡಲ್ ಕಾಣಿಸ್ತಿದೆ, ಬಾರ್ಡರ್ ಕೂಡ ಲೈಟ್ ಆಗಿದೆ ಆ್ಯಂಡ್ ಸ್ಯಾರಿ ಬಾಡಿ ಕೂಡ ಲೈಟ್ ಆಗಿದೆ, ಏನಾದರೂ ಒಂದು ಸ್ವಲ್ಪ ಬ್ರೈಟ್ ಆಗಿರಬೇಕು, ಅಟ್ಲೀಸ್ಟ್ ಬಾರ್ಡರ್ ಮತ್ತು ಬ್ಲೌಸ್ ಬ್ರೈಟ್ ಲುಕ್ ಇರಬೇಕು ಅಂತ ಫೀಲ್ ಆಗಿ ಮತ್ತೆ ಹೋಗಿ ಅವ್ರ ಹತ್ರ ಹೇಳಿ ನನಗೆ ಆ ಸ್ಯಾರಿ ಬೇಡ, ಈ ಸ್ಯಾರಿ ಬೇಕು ಅಂತ ಹೇಳಿ ಪರ್ಚೇಸ್ ಮಾಡಿದ್ದು. ಇದು ನನ್ನ ಸ್ಯಾರಿ ಕತೆ. ಆ್ಯಂಡ್ ಸ್ಯಾರಿ ಎಲ್ಲಿ ತೊಗೊಂಡೆ ಅಂತ ಹೇಳಿದೆ. ಆ್ಯಂಡ್ ಬ್ಲೌಸ್, ಓಕೆ, ಬ್ಲೌಸ್ ವರ್ಕ್ ಮಾಡಿಸಿದಿರಲ್ಲ, ಎಷ್ಟು ಕೊಟ್ರಿ ಅಂತ ಕೇಳ್ಬೋದು. ಐ ಪೇ 5,000 rupees ಫಾರ್ ದ ಬ್ಲೌಸ್. 5,000 rupees ಪೇ ಮಾಡಿದ್ದೀನಿ. ಸೊ ದ್ಯಾಟ್ಸ್ ಆಲ್. ಆಮೇಲೆ ಇನ್ನೇನು ಇಲ್ಲ, ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಮತ್ತೆ ಒಂದು ಬ್ಯೂಟಿಫುಲ್ ಆದಂಥ ವಿಡಿಯೋ ಜೊತೆಗೆ. ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋಸ್ನ ನೋಡಿ ಮತ್ತೆ ಎಲ್ರಿಗೂ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಕಾಯ್ತಾ ಇರಿ ನನ್ನ ವಿಡಿಯೋಗೋಸ್ಕರ. ಲಾಟ್ಸ್ ಆಫ್ ಲವ್. ಸಿ ಸೂನ್ ಅಂಡ್ ಬಾಯ್.